ಹಿಂದೂ ಸಮಾಜ ಸನಾತನ ಹಿಂದೂ ಧರ್ಮ ತಾಯಂದಿರು ತಮ್ಮ ಮಕ್ಕಳನ್ನ ವಾರಕ್ಕೆ ಅಥವಾ ತಿಂಗಳಿಗೆ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಕಳುಹಿಸಿದ್ರೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯಲು ಅನುಕೂಲವಾಗುತ್ತದೆ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಿವಿಮಾತು ಹೇಳಿದರು. ಅವರು ಬೆಳ್ತಂಗಡಿ ತಾಲೂಕಿನ ಪಟ್ರಮೆ ಗ್ರಾಮದ ಆನಾರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಸಂದರ್ಭದಲ್ಲಿ ಮಾತನಾಡಿದರು. ನಮ್ಮ ಇಲ್ಲಲು ಪುನಂಚಿತ್ನ ಜೋಕುಲೆಗೆ ಈ ದೇವಸ್ಥಾನಕ್ಕೆ ವಾರಡು ಒಂಜಿ ದಿನನ ತಿಂಗಳಿಗೆ ಒಂಜಿ ದಿನನ ಈ ದೇವಸ್ಥಾನಕ್ಕೆ ಬರ್ಪನಂಚಿತ್ನ ಒಂಜಿ ಕಾರ್ಯನ ಮಲ್ಪನಂಚಿತ್ನ ದೃಷ್ಟ ದೇವಸ್ಥಾನಕ್ಕೆ ಜೋಕ್ಲೆನ್ ಲೆತ್ತೊಂದು ಬರ್ತದೆ ಐಗೊಂಜಿ ಆ ಜೋಕ್ಲಿಗೆ ಒಂಜಿ ಸಂಸ್ಕಾರನ ಕೊರ್ಪನಂಚಿತ್ನ ಕೆಲಸ ನಿಖಲ್ ಮಾತಾ ಅಪ್ಪೆಲ್ ಮಲ್ದೇರಂದಾಂಡ ಖಂಡಿತ ಆ ಜೋಕುಲ್ಲ ನನ್ನ ದುಂಬುಗಳ ಈ ಕ್ಷೇತ್ರ ಈ ಸಂಪ್ರದಾಯ ಈ ಆಚಾರ ವಿಚಾರವನ್ನು ಒರಿತೊಂದು ಪಾಯರೆ ಸಾಧ್ಯ ಆಪುಂಡು ಇನಿ ದೇವಸ್ಥಾನ ಅಂತ ಪನ್ಪನವು ಹಿಂದೂ ಸಮಾಜಕ್ಕೆ ಪುನಚಿತ್ನ ಒಂಜಿ ಶ್ರದ್ಧಾ ಕೇಂದ್ರವು ಇನ್ನು ನಮಗೆ ಸಂಸ್ಕಾರ ಹೋಲ್ತಿಕ್ಕೊಂಡು ಸಂಸ್ಕೃತಿದ ಪಾಟಲು ಹೋಲ್ತಿಕ್ಕೊಂಡು ಒಂದು ಕೆಂಡಂಡ ಇಲ್ಲಲು ಏತು ತಿಕ್ಕೊಂಡ ಆ ಐದೊಟ್ಟಿಗೆ ಇನ್ನು ದೇವಸ್ಥಾನ ಅದೇ ರೀತಿದ ಸಂಸ್ಕೃತಿಲೆ ಇನ್ನು ಈ ಒಂಜಿ ಶ್ರದ್ಧಾ ಕೇಂದ್ರದ ಮೂಲಕ ಬೇರೆ ಕಾರ್ಯಕ್ರಮದ ಮೂಲಕ ನಮಗೆ ದಿಕ್ಕೊಡುದ ಎಂದು ಬಂಡದಂಡ ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ನ ಸದಸ್ಯರಾದ ಲಕ್ಷ್ಮೀನಾರಾಯಣ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವೀನ್ ಕಜೆ, ಬಾಲಕೃಷ್ಣ ಗೌಡ ಬಲ್ಲೇರಿ, ಪ್ರಜ್ವಲ್ ಜೆಕೆ, ಜಾರಪ್ಪಗೌಡ ಪಾದೆಚಾಲು ಮತ್ತಿತರರು ಉಪಸ್ಥಿತರಿದ್ದರು.